ಬಂಟ್ವಾಳ ನಗರ ಠಾಣೆ ವ್ಯಾಪ್ತಿಯ ಬಾಲಕಿಯೊಬ್ಬಳನ್ನ ಪುಸಲಾಯಿಸಿ ಮಂಗಳೂರಿಗೆ ಬರ ಹೇಳಿ ಅಲ್ಲಿನ ಲಾಡ್ಜ್ ಒಂದರಲ್ಲಿ ಸಂಗಡಿಗರೊಂದಿಗೆ ಅತ್ಯಾಚಾರ ನಡೆಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಒಟ್ಟು 4 ಆರೋಪಿಗಳಿದ್ದು ಅವರೆಲ್ಲರನ್ನ ಬಂಧಿಸಲಾಗಿದೆ. ಪ್ರಕರಣದಲ್ಲಿ ಬಾಲಕಿಯ ದೂರು ಮತ್ತು ಆರೋಪಿಗಳ ವಿಚಾರಣೆಯ ಬಳಿಕ ಇಡೀ ಪ್ರಕರಣದಲ್ಲಿ ಬಾಲಕಿಯ ಪರಿಚಿತ ವ್ಯಕ್ತಿಗಳಾದ 2 ಸೇರಿದಂತೆ ಒಟ್ಟು 4ರಷ್ಟೇ ಆರೋಪಿಗಳಿರೋದು ಖಚಿತವಾಗಿದೆ. ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಭಗವಾನ್ ಸುನಾವಣೆ ಹೇಳಿದ್ದಾರೆ. ಬಂಟ್ವಾಳದಲ್ಲಿ ಇಂದು ಸುದ್ದಿಗೋಷ್ಠಿ ಕರೆಸಿ ಮಾತನಾಡಿದ ಅವರು, ಅಡಿಷನಲ್ ಎಸ್ಪಿ ಡಾಕ್ಟರ್ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಎಎಸ್ಪಿ ಶಿವಾಂಶು ರಜಪೂತ್ ಅವರ ನೇತೃತ್ವದ ಇನ್ಸ್ಪೆಕ್ಟರ್ ಟಿಡಿ ನಾಗರಾಜ್, ಬಂಟ್ವಾಳ ಎಸ್ಐ ಅವಿನಾಶ್ ಗೌಡ ನೇತೃತ್ವದ ಪೊಲೀಸರ ತಂಡ ಗ್ರಾಮಾಂತರ ಎಸ್ಐ ಪ್ರಸನ್ನ ಸಹಕಾರದೊಂದಿಗೆ ಬಾಲಕಿಯ ದೂರಿನ ಆಧಾರದಲ್ಲಿ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಬೇರೆ ಬೇರೆ ಪ್ರದೇಶಗಳಿದ್ದಂತಹ ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿದಾಗ ಮಂಗಳೂರಿನಲ್ಲಿ ಈ ಕೃತ್ಯ ನಡೆದಿದ್ದು ಕಂಡು ಬಂದಿರುವುದಾಗಿ ತಿಳಿಸಿದರು. ಆರಂಭದಲ್ಲಿ ತನ್ನನ್ನು ಕಾರಿನಲ್ಲಿ ಅಪಹರಿಸಿ ಅತ್ಯಾಚಾರ ಎಸಗಿದ್ದಾರೆ ಎಂದು ಬಂಟ್ವಾಳದ ಅಪ್ರಾಪ್ತೆ ಬಾಲಕಿಯೊಬ್ಬಳು ನೀಡಿದ ದೂರಿನಂತೆ ತನಿಖೆ ನಡೆಸಿದ ವೇಳೆ ಈ ಅಂಶ ಬಯಲಿಗೆ ಬಂತು ಎಂದು ಎಸ್ಪಿ ಹೇಳಿದರು. ಈ ವೇಳೆ ಪ್ರಕರಣದ ವೇಳೆ ತನಿಖೆಯಲ್ಲಿದ್ದಂಥ ಅಧಿಕಾರಿಗಳು ಉಪಸ್ಥಿತರಿದ್ದರು. ದಿನಾಂಕ 8-10-2021 ಬಂಟ್ವಾಳ ನಗರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತದೆ. ಆ ಪ್ರಕರಣದಲ್ಲಿ ನೊಂದ ಬಾಲಕಿ ಕೊಟ್ಟ ಕಂಪ್ಲೇಂಟ್ ಪ್ರಕಾರ ನಾವು ಸೆಕ್ಷನ್ 366A, 376D, 506 IPC ಮತ್ತು 4-6 ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿರ್ತೀವಿ. ಅದರಲ್ಲಿ ಬಾಲಕಿ ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಅವಳ ಪರಿಚಯ ಇರುವ ಶರತ್ ಶೆಟ್ಟಿ ಮತ್ತು ಇನ್ನಿತರು 4 ಜನ ಬಂದು ಒಂದು ಬಿಳಿ ಕಾರಿನಲ್ಲಿ ಬಂದು ಅವಳಿಗೆ ಶಾಲೆಯಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಬೆಳಿಗ್ಗೆ 8:30 ಗಂಟೆ ಸುಮಾರಿಗೆ ಕಾರಿನಲ್ಲಿ ಬಂದು ಅಪಹರಣ ಮಾಡಿಕೊಂಡು ಒಂದು ಅಜ್ಞಾತ ಸ್ಥಳದಲ್ಲಿ ಹೋಗಿ ಅಲ್ಲಿ ಸಾಮೂಹಿಕ ಅತ್ಯಾಚಾರ, ಅದರಲ್ಲಿ 2 ಜನ ಸಾಮೂಹಿಕ ಅತ್ಯಾಚಾರ ನಡೆಸಿದ್ದಾರೆ ಅಂತ ಅವರು ದೂರು ಕೊಟ್ಟಿರ್ತಾರೆ. ಆ ದೂರಿನ ಅನ್ವಯ ಬಂಟ್ವಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಪ್ರಕರಣ ದಾಖಲಾದ ಕೂಡಲೇ ಎಎಸ್ಪಿ ಬಂಟ್ವಾಳ ಶಿವಾಂಶು ರಾಜ್ಪೂತ್ ಅವರ ನೇತೃತ್ವದಲ್ಲಿ ಟಿಡಿ ನಾಗರಾಜ್ ಅವರ ತಂಡ ಮತ್ತು ಟಿಡಿ ನಾಗರಾಜ್ ಮತ್ತು PSI ಅವಿನಾಶ್ ಅವರ ತಂಡ ಕ್ಷಿಪ್ರಗತಿಯಲ್ಲಿ ತನಿಖೆ ನಡೆಸಿರುತ್ತಾರೆ. ಆ ತನಿಖೆಯಿಂದ 4 ಜನರಿಗೆ ನಾವು ಅರೆಸ್ಟ್ ಮಾಡಿರ್ತೀವಿ. ಅದರಲ್ಲಿ ಶರತ್ ಶೆಟ್ಟಿ, ಮಾರುತಿ ಮಂಜುನಾಥ್, ಲಾರ್ಡ್ ಸತೀಶ್ ಮತ್ತು ವಿನಾಯಕುಲ್ಲಾ, ಈ 4 ಜನರಿಗೆ ದಸ್ತಗಿರಿ ಮಾಡಲಾಗಿರುತ್ತದೆ. ತನಿಖೆಯಿಂದ ತಿಳಿದು ಬಂದ ಅಂಶಗಳು ಏನಂದರೆ, ಶರತ್ ಶೆಟ್ಟಿ ನೊಂದ ಬಾಲಕಿ ಜೊತೆ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಸಂಪರ್ಕದಲ್ಲಿ ಇರ್ತಾನೆ. ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದು ಮತ್ತು ಕಳೆದ 10-15 ದಿವಸಗಳಿಂದ ಮಾರುತಿ ಮಂಜುನಾಥ್ ಸಹ ಅವಳ ಸಂಪರ್ಕದಲ್ಲಿ ಇರ್ತಾನೆ ವಾಟ್ಸಪ್ಪಲ್ಲಿ. ಮಾರುತಿ ಮಂಜುನಾಥ್ ಮತ್ತು ಶರತ್ ಶೆಟ್ಟಿ ಅವರು ಪರಿಚಯಸ್ಥರು. ಮಾರುತಿ ಹುಡುಗಿ ಜೊತೆ, ಮುಂದೆ ಬಾಲಕಿ ಜೊತೆ ಸಲುಗೆಯಿಂದ ಮಾತಾಡಿ ಅಶ್ಲೀಲ ಚಾಟ್ ಸಹ ಮಾಡಿರ್ತಾನೆ. ಮತ್ತು ಅದೇ ರೀತಿ ಶರತ್ ಶೆಟ್ಟಿ ಅವಳಿಗೆ ಫೋನ್ ಮಾಡಿ ನೀನು ಮಂಗಳೂರಿಗೆ ಬಾ ಆ ರೀತಿ ಹೇಳಿದ್ದಕ್ಕೆ ನೊಂದ ಬಾಲಕಿ ಬಸ್ ಹತ್ತಿ ಮಂಗಳೂರಿಗೆ ಹೋಗಿರ್ತಾಳೆ. ಅಲ್ಲಿ ಶರತ್ ಶೆಟ್ಟಿ ಅವಳಿಗೆ ಪುಸಲಾಯಿಸಿ ನಾವು ಈಗ ಎಲ್ಲಿಯಾದರೂ ರೆಸ್ಟ್ ಮಾಡೋಣ, ಲಾಜಲ್ಲಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗಿರ್ತಾನೆ. ಅದಾದ ನಂತರ ಆ ಜಾಗದಲ್ಲಿ ಶರತ್ ಶೆಟ್ಟಿ ಮತ್ತು ಇನ್ನೊಬ್ಬ ಇನಾಯತುಲ್ಲಾ, ಈ 2 ಜನ ಇವಳ ಮೇಲೆ, ಒಂದು ಬಾಲಕಿ ಮೇಲೆ ಅತ್ಯಾಚಾರ ಎಸಗಿರ್ತಾರೆ. ಅದನ್ನು ಲಾಜಲ್ಲಿ ಮ್ಯಾನೇಜರ್ ಇರುವಂಥ ಸತೀಶ್ ಅವನು ಈ ಕೆಲಸಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಾನೆ. ಅವನು ಸಹ ಲೈಂಗಿಕ ಶೋಷಣೆ, ಹ್ಯಾರಾಸ್ಮೆಂಟ್ ಮಾಡಿರ್ತಾನೆ.